ಆಯ್ತಾ ಕೊಟ್ಟೇನು ಮಾಡಿ ತಪ್ಪಾಯಿತು ಎಲ್ಲ ಮತ್ತೆ ಕೊಡ್ಕೊಳ್ಳೆ ಇದು ಮಾಡ್ತೀವಿ ಕೊಟ್ಟೇನು ಮಾಡಿದ್ವಿ ಈಗ ಈಗಿನ ಸಾಮಾನು ಓಡೈತ ಅವರು ಈಗಿನ ಸಾಮಾನು ಮಾತ್ರ ಇಂಕ್ಲು ಮುಳ್ದಿಡ್ಬ ಬೆಳೆ ಬಾಳಿನ ಸಾಮಾನ ಇನ್ನು ಉಳಗಿ ಪೋಣ ವಾಲ್ಟರ್ ಲೋಬೋಂಬರೊಂದಿಗೆ ಶಾಸಕರು ಈ ಹಿಂದೆ ಮಾತುಕತೆ ಮಾಡಿ ಅವರು 4 ತಿಂಗಳಲ್ಲಿ ಮನೆಯನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದರು. ಮತ್ತೆ ಪುನಃ 1 ತಿಂಗಳು ಟೈಮ್ ಕೇಳಿದರು. ಅದರಂತೆ ನಾವು ಪುನಃ 1 ತಿಂಗಳು ಟೈಮ್ ಕೊಟ್ಟೆವು. ಪುನಃ 15 ದಿವಸ ಟೈಮ್ ಕೇಳಿದರು. ಪುನಃ 15 ದಿವಸ ಟೈಮ್ ಕೊಟ್ಟೆವು. ಈಚೆ ಜಾಗ ನಮ್ಮ ದೇವಸ್ಥಾನದ ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ದೇವರು ಬಂದು ಕಟ್ಟೆ ಪೂಜೆಯಲ್ಲಿ ಏನು ಮಾಡ್ತಾರೆ, ಆ ಕಟ್ಟೆ ಪೂಜೆ ಸಮಯದಲ್ಲಿ ಈ ಜಾಗದ ಅವಶ್ಯಕತೆ ಕಂಡು ಬಂದಿದೆ. ಅದಕ್ಕಾಗಿ ಅದನ್ನು ಕೂಡ ವಾಪಸ್ಸು ದೇವಸ್ಥಾನದ ಪರಿಮಿತಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟೇನು ಮಾಡಿ ತಪ್ಪಾಯಿತು ಎಲ್ಲ ಮತ್ತೆ ಕೊಡ್ಕೊಳ್ಳೆ ಇದು ಮಾಡ್ತೀವಿ ಕೊಟ್ಟೇನು ಮಾಡಿದ್ವಿ ಈಗ ಈಗಿನ ಸಾಮಾನು ಓಡೈತ ಅವರು ಓಡ್ ಮಾತ್ರ ಈಗ ಓಡಿದೆ ಬೋರ್ಡು ಅವು ಈಗ ಮುಲ್ಪ ಸೈಡ್ ಪಾಡ್ಲಿ ಓಡ್ ಮಾತ್ರ ಸೈಡ್ ಇದಿಲ್ಲ ಪಾರ್ಟಿ ಮಾಡ್ತಾರೆ ಈಗಿನ ಸಾಮಾನು ಮಾತ್ರ ಇಂಕ್ಲು ಮುಳ್ದಿಡ್ಬ ಬೆಳೆ ಬಾಳಿನ ಸಾಮಾನ ಇನ್ನು ಉಳಗಿ ಪೋಣ ಬುಕ್ಕ ದಾಯ್ತ ಮತ್ತೆ ಒಂದು ನೆಂಕ್ಲು ತೋಜ್ಪಾಲೆ ಬುಕ್ಕ ದಾಯ್ತು ದಾಯ್ತ ಇತ್ತು ಗೊತ್ತಾವಡತ್ತ ಸಾವಿಗೆ ನಮ್ಮ ತಿನ್ನೀರಾತಂದ್ರೆ ఆయన ఇన్ని ಮಾಡ್ತೇವೆ ದೆಪ್ಪುಲೆ ಈ ಇರ್ತದೆ ಇನ್ನು ಮಾಡ್ಕೊಂಡು ಅಣ್ಣ ಇನ್ನೇನು ತಪ್ಪಲ್ಲಿ ನೈನ್ ಮಾತ್ರ ಇದಿದ್ಲಿ ಒಂಜಿ ಪಕಸಲ ಆಳು ಮನ್ಪನ್ಲೆಕ್ಕ ದೆಪ್ಪುವೆ ಬರ್ಪುಲೆ ಒಂಜಿ ಸಾಮಾನ್ಲ ಆಳು ಮನ್ಪನ್ಲೆಕ್ಕ ಇನ್ನು ಮಾಡ್ತಾರೆ ಅವೇ ಲೆಪ್ಪೆ ವಾಲ್ಟರ್ ಲೋಬೋನ್ ಹೌದು. ಇದು ನಮ್ದು ಮುಂಚೆ ಸುಮಾರು ಒಂದು 60 ವರ್ಷ ಇದ್ದೇವೆ. ಈಗ ದೇವಸ್ಥಾನಕ್ಕೆ ಇದನ್ನು ಬಿಟ್ಟು ಕೊಡ್ತಾ ಇದ್ದೀವಿ, ಉಚಿತವಾಗಿ ಬಿಟ್ಟು ಕೊಡ್ತಾ ಇದ್ದೀರಿ. ಪ್ರೀತಿಯಲ್ಲಿ ಬಿಟ್ಟು ಕೊಡ್ತಾ ಇದ್ದೀರಿ. ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗೆ ತೆರವುಗೊಳಿಸಲಿಕ್ಕೆ ನಾವು ಇವರೊಟ್ಟಿಗೆ ವಾಲ್ಟರ್ ಲೋಬೋಂಬರೊಂದಿಗೆ ಶಾಸಕರು ಈ ಹಿಂದೆ ಮಾತುಕತೆ ಮಾಡಿ ಅವರು 4 ತಿಂಗಳಲ್ಲಿ ಮನೆಯನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳಿದರು. ಮತ್ತೆ ಪುನಃ 1 ತಿಂಗಳು ಟೈಮ್ ಕೇಳಿದರು. ಅದರಂತೆ ನಾವು ಪುನಃ 1 ತಿಂಗಳು ಟೈಮ್ ಕೊಟ್ಟೆವು. ಪುನಃ 15 ದಿವಸ ಟೈಮ್ ಕೇಳಿದರು. ಪುನಃ 15 ದಿವಸ ಟೈಮ್ ಕೊಟ್ಟೆವು. ಇವತ್ತು ಫೆಬ್ರವರಿ 28ರಂದು ತೆರವುಗೊಳಿಸುವುದಾಗಿ ಅವರು ಹೇಳಿದರು. ಅದರಂತೆ ಇವತ್ತು ಅವರು ಈ ಜಾಗವನ್ನು ಬಾಡಿಗೆಗೆ ನೀಡುತ್ತಿದ್ದರು. ಇವತ್ತು ತೆರವುಗೊಳಿಸುವಂಥ ಕೆಲಸವನ್ನು ಸೌಹಾರ್ದ ರೀತಿಯಲ್ಲಿ ದೇವಸ್ಥಾನದ ಸಮಿತಿಯವರು ನಾವು ಮಾಡಿದ್ದೇವೆ. ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಂತೆ ಮೊದಲು ಮಾತುಕತೆ ಆಗಿತ್ತು. ಅದರಂತೆ ಸೌಹಾರ್ದ ರೀತಿಯಲ್ಲಿ ಎಲ್ಲವೂ ಅಂತ್ಯಗೊಂಡಿದೆ.
ಇವತ್ತು ಇಲ್ಲಿ ಅಶ್ವತ್ಥ ಕಟ್ಟೆ ಇದ್ದು ಅಶ್ವತ್ಥ ಮರ ಸುಮಾರು ವರ್ಷದಿಂದ ಇದೆ. ದೇವತಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ಸುಧಾಕರ್ ಶೆಟ್ಟಿಯವರು ಅದಕ್ಕೆ ಕಟ್ಟೆ ಕಟ್ಟಿಸಿ ಮಾಡುವ ಕೆಲಸವನ್ನು ಅವರು ಮಾಡಿದ್ದರು. ನಂತರ ದೇವರು ಇಲ್ಲಿ 2ನೇ ದಿವಸ ಜಾತ್ರೆ ಉತ್ಸವದ ಸಂದರ್ಭದಲ್ಲಿ ಈ ನೆಲ್ಲಿಕಟ್ಟೆಯ ಪರಿಸರಕ್ಕೆ ಬಂದು ಈ ಅಶ್ವತ್ಥ ಕಟ್ಟೆ ಹತ್ರ ಪೂಜೆ ಮಾಡಿಸುವಂಥ ಕೆಲಸ ಆಗ್ತಿತ್ತು. ಇನ್ನು ಮುಂದೆಯೂ ಕೂಡ ಇಲ್ಲಿನ ಈ ಪರಿಸರದವರನ್ನು ಹಿಡಿದುಕೊಂಡು ನಾವು ಮುಂದಿನ ದಿವಸದಲ್ಲಿ ಆ ಅಶ್ವತ್ಥ ಮರಕ್ಕೆ ಸಂಸ್ಕಾರವನ್ನು ಮಾಡಲಿದ್ದೇವೆ. ಇನ್ನು ಉಪನಯನ, ಮದುವೆಯ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಮುಂದಿನ ದಿವಸ ಆ ಅಶ್ವತ್ಥ ಮರದ ಸಂಸ್ಕಾರ ಕೆಲಸವನ್ನು ಮುಂದಿನ ದಿವಸದಲ್ಲಿ ಮಾಡುತ್ತೇವೆ. 8 ಸೆಂಟ್ಸ್ ಜಾಗೆ ಸುಮಾರು 1,20,00,000 ಇವತ್ತಿನ ನೆಲ್ಲಿಕಟ್ಟೆಯ ಜಾಗೆಯ ವ್ಯಾಲ್ಯೂಯೇಷನ್. ಇನ್ನೀಗ 2 ಮನೆ ಇಲ್ಲಿ ಉಂಟು. ಅವರೀಗ ಮಾರ್ಚ್ ಮತ್ತೊಬ್ಬರು ಏಪ್ರಿಲಲ್ಲಿ ಟೈಮ್ ಕೇಳಿದ್ದಾರೆ. ನಂತರ ಮದುವೆ ಉಂಟಂತೆ, ಅದರ ನಂತರ ತೆರವುಗೊಳಿಸ್ತೇವೆ ಅಂತ ಹೇಳಿದ್ದಾರೆ. ನಂತರ ಅವರು ತೆರವುಗೊಳಿಸುವ ಕೆಲಸ ಮಾಡ್ತೇವೆ. ಅವು ನಮ್ಮ ಆ ಕಂಪೌಂಡ್ ಈಚ ಜಾಗ ನಮ್ಮ ಅಲ್ಲಿ ಮಿಸ್ತಿ ಈ ಭಾಗದ ಕಿತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸಂಬಂಧಪಟ್ಟಂತ ಸುಮಾರು 8 ಸೆನ್ಸ್ ಜಾಗ ದೇವರು ಜಾತ್ರಾ ಸಮಯದಲ್ಲಿ ಬಂದು ಈ ಕಟ್ಟೆಯಲ್ಲಿ ಪೂಜೆ ಆಗ್ತದೆ. ಆ ಪೂಜೆ ಆಗುವಾಗ ಇಲ್ಲಿ ಬೇಕಾದಷ್ಟು ಜಾಗ ನಮಗೆ ಸಿಗ್ತಾ ಇರಲಿಲ್ಲ. ಇಲ್ಲಿ ದೇವಸ್ಥಾನದ ಜಾಗವು ವಾಲ್ಟರ್ ಲೋಬೋ ಅನ್ನೋವರ ಸ್ವಾಧೀನದಲ್ಲಿತ್ತು. ಅವರು ಇವತ್ತು ಬಂದು ನಾವು ಅವ್ರ ಹತ್ರ ವಿನಂತಿ ಮಾಡ್ಕೊಂಡಿದ್ವಿ, ಈ ದೇವಸ್ಥಾನದ ಜಾಗವನ್ನು ಬಿಟ್ಕೊಡ್ಬೇಕು ಅನ್ನೋ ಮನವಿಯನ್ನು ಮಾಡ್ಕೊಂಡಿದ್ವಿ. ಆ ಪ್ರಕಾರ ಇವತ್ತು ಆ 8 ಸೆನ್ಸ್ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟು ಕೊಡುವಂಥ ಕೆಲಸಗಳು ಆಗಿದೆ. ಇನ್ನು ದೇವಸ್ಥಾನದ ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ದೇವರು ಬಂದು ಕಟ್ಟೆ ಪೂಜೆಯಲ್ಲಿ ಏನು ಮಾಡ್ತಾರೆ, ಆ ಕಟ್ಟೆ ಪೂಜೆ ಸಮಯದಲ್ಲಿ ಈ ಜಾಗದ ಅವಶ್ಯಕತೆ ಕಂಡು ಬಂದಿದೆ. ಅದಕ್ಕಾಗಿ ಅದನ್ನು ಕೂಡ ವಾಪಸ್ಸು ದೇವಸ್ಥಾನದ ಪರಿಮಿತಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ತಾನೇ ವೀಕ್ಷಣೆ ಮಾಡಿದ್ದೀವಿ. ಸುಮಾರು 45 ಸೆನ್ಸ್ ಜಾಗ ನಾವು ಮೊನ್ನೆ ಖರೀದಿ ಮಾಡಿದ ಜಾಗ. ಅದರ ಮುಂದೆ ಸುಮಾರು 98 ಸೆನ್ಸ್ ಜಾಗ ಇದೆ. ಅದನ್ನು ಕೂಡ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ. ಅದು ಮಾಡಿದರೆ ದೇವಸ್ಥಾನದ ಸೈಡಿಂದ ಹೋಗುವಂಥ 30 ಫೀಟಿನ ಕಾಂಕ್ರೀಟ್ ರಸ್ತೆ ನಮ್ಮ ಮೇಯ್ನ್ ರೋಡಿನ ಇದ್ದು ಮಹಿಳಾ ಪೊಲೀಸ್ ಸ್ಟೇಷನಿಂದ ಹಿಡಿದು ನಮ್ಮ ಏನು ಸ್ಮಶಾನ ಇದೆ ಅಲ್ಲಿವರೆಗೆ 30 ಫೀಟಿನ ಸಂಪರ್ಕ ರಸ್ತೆ ಆಗ್ತದೆ. ಸುಮಾರು 60 ಮನೆಗಳು ಮಧ್ಯದಲ್ಲಿದೆ. ಅವರಿಗೆ ರಸ್ತೆಗಳ ವ್ಯವಸ್ಥೆ ಇರಲಿಲ್ಲ. ಅವರನ್ನು ಕೂಡ ಮೀಟಿಂಗನ್ನು ಕರೆದಿದ್ದೀವಿ. ಅವರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಆ ರಸ್ತೆಗೆ ಸಂಪರ್ಕ ಕೊಡುವಂಥ ಕೆಲಸ ಮತ್ತು ಅಲ್ಲಿ ಡ್ರೈನೇಜ್ ಸಿಸ್ಟಮನ್ನು ಮಾಡ್ತೇವೆ. ಆ ಡ್ರೈನೇಜಿಗೂ ಕೂಡ ಅವರ ಡ್ರೈನೇಜನ್ನು ಕನೆಕ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇನ್ನು ಒಂದೊಂದು ಅಭಿವೃದ್ಧಿ ಕೆಲಸ ಏನು ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಕೆಲಸವನ್ನು ಆರಂಭ ಮಾಡಿದ್ದೀವಿ. ಎಲ್ಲ ಒಂದೇ ಹಿಂದೆ ಎಲ್ಲ ಕೆಲಸಗಳನ್ನು ಇನ್ನು ನಮ್ಮ ಸಭಾಭವನ ಅದರ ಕೆಲಸ, ಕಮರ್ಷಿಯಲ್ ಕಾಂಪ್ಲೆಕ್ಸು ಇಲ್ಲಿಯೂ ಕೂಡ ನಮಗೆ ಈಗ 80 ಸೆನ್ಸ್ ಜಾಗದಷ್ಟು ಸಿಗುವಂಥದ್ದಾಗಿದೆ. ಅದರಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸು ಮತ್ತು ರೂಮ್ಸು ಮತ್ತು ಅವರಿಗೆ ಬೇಕಾಗುವಂಥ ಈ ಟೂರಿಸಮ್ನವರಿಗೆ ಬೇಕಾಗುವಂಥ ಶಾಲಾ ಮಕ್ಕಳಿಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ 1.5 ವರ್ಷದಿಂದ 2 ವರ್ಷದಲ್ಲಿ ಇಡೀ ದೇವಸ್ಥಾನದ ಕೆರೆಯ ಏನು 4 ಕೋಟಿ ರೂಪಾಯಿ ಅನುದಾನ ಈಗ ಟೆಂಡರ್ಗೆ ಹೋಗಿದೆ. 1 ತಿಂಗಳಲ್ಲಿ ಆ ಕೆರೆಯ ಕೆಲಸ ಕೂಡ ಆರಂಭ ಆಗ್ತದೆ. ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿ ಕೆಲಸಗಳು ನಿರಂತರ ನಡೀತದೆ. ಸಭಾಭವನ ಅದನ್ನು ತೆಗೆಯೋದು ಕೊನೆಗೆ ತೆಗಿತೇವೆ. ಈಗ ಹೊಸದು ಕಟ್ಟುವುದನ್ನು ಈಗ ಇಮಿಡಿಯೇಟ್ ಅದಕ್ಕೆ ನಮ್ಮ ಇವರು ಬಂಜಾರ ಪ್ರಕಾಶ್ ಶೆಟ್ಟರು ಶಿಲಾನ್ಯಾಸವನ್ನು ನಡೆಸ್ತಾರೆ. ಅವರ ಸಮಯವನ್ನು ನೋಡಿಕೊಂಡು ಡಿಸೈನನ್ನು ಫೈನಲ್ ಮಾಡಿ ಸುಮಾರು ಒಂದು 15-20 ದಿವಸ ಒಳಗೆ ಅದನ್ನು ಶಿಲಾನ್ಯಾಸವನ್ನು ಮಾಡೋ ಕೆಲಸವನ್ನು ಮಾಡಿ